ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ಪರಿಣಾಮವಾಗಿ ಮತ್ತೊಂದು ಬಾರಿ ನಮ್ಮ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಗೋಹತ್ಯೆ ಪ್ರಕರಣಗಳು ನಡೀತಾ ಇದೆ ಎಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ। ಈ ಬಗ್ಗೆ ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಗೋ ಕಳ್ಳತನ ಕಾರಣಕ್ಕೋಸ್ಕರ 16 ಅಹಿತಕರ ಘಟನೆಗಳು ನಡೆದಿವೆ। ಬಿಜೆಪಿಯು ಪ್ರಾರಂಭವಾಗಿನಿಂದಲೇ ಗೋವಂಶ ರಕ್ಷಣೆಗೆ ಬದ್ಧವಾಗಿ ಬಿಜೆಪಿಗೆ ರಾಜ್ಯದಲ್ಲಿ ಅಧಿಕಾರ ಸಿಕ್ಕಿದೊಡನೆ ಗೋರಕ್ಷಣೆಗೆ ಪ್ರಬಲ ಕಾನೂನು ತಂದಿತ್ತು। ಆದರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿತಿಮೀರಿ ಅಕ್ರಮ ಗೋ ಕಳ್ಳತನ ಪ್ರಾರಂಭವಾಯಿತು। ಅದರ ಪರಿಣಾಮವಾಗಿ ಗೋ ಹಂತಕರು ಇಂದು ಕೂಡ ರಾಜಾರೋಷವಾಗಿ ಗೋ ಕಳ್ಳತನ ಮಾಡ್ತಾ ಗೋಹತ್ಯೆ ಮಾಡ್ತಿದ್ದಾರೆ ಎಂದು ಹೇಳಿದರು। ಭಾರತೀಯ ಜನತಾ ಪಾರ್ಟಿ ಹಿಂದಿನಿಂದಲೂ ಗೋ ಕಳ್ಳತನ ಮತ್ತು ಇಂತಹ ಅಕ್ರಮ ಸಾಗಾಟಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿಕೊಂಡು ಬಂದಿತ್ತು। ಇದರ ಪರಿಣಾಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಗೋ ರಕ್ಷಣೆಗೆ ಬದ್ಧವಾಗಿ ಒಂದು ಗೋ ರಕ್ಷಣೆ ಪ್ರಬಲವಾಗಿರ್ತಕ್ಕಂಥ ಕಾನೂನನ್ನು ತಂದಿತ್ತು। ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಅದನ್ನ ಸಾಗಾಟವಾಗಿ ತೆಗೆದುಹಾಕುವಂತಹ ಪ್ರಕ್ರಿಯೆಗಳು ನಡೆಯಿತು। ಇದರ ಪರಿಣಾಮ ಇವತ್ತು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಕ್ರಮ ಗೋಕಳ್ಳ ಸಾಗತಾನ ನಡೆಯುವಂಥ ಘಟನೆಗಳು ನಡೀತಾ ಇದ್ದಾವೆ। ಅಲ್ಲಲ್ಲೇ ಘಟನೆಗಳು ಪ್ರಾರಂಭ ಆಗಿದ್ದಾವೆ। ಇವತ್ತು ಈ ಘಟನೆಗಳಿಂದ ಮುಂದಕ್ಕೆ ಆಗಬಹುದಾಗಿರ್ತಕ್ಕಂಥ ಅನಾಹುತಗಳು, ನಮ್ಮ ಜಿಲ್ಲೆಯ ಸಮಸ್ಯೆಗಳು, ಇದನ್ನ ಜಿಲ್ಲಾಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಗಮನ ಸೆಳೆಯುವಂಥ ಕೆಲಸವನ್ನ ನಮ್ಮ ರಾಜ್ಯದಲ್ಲಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ರಾಜ್ಯ ಬಿಜೆಪಿ ಗೋ ಸಂರಕ್ಷಣಾ ಪ್ರಕೋಷ್ಠದ ಸಹ ಸಂಚಾಲಕರಾದ ವಿನಯ್ ಎಲ್ ಶೆಟ್ಟಿ, ಗೋ ಪ್ರಕೋಷ್ಠ ಜಿಲ್ಲಾ ಸಂಚಾಲಕರಾದ ದಿನೇಶ್ ಪಾಂಡೇಶ್ವರ, ಸಹ ಸಂಚಾಲಕರಾದ ರಾಜೇಶ್ ಶೆಟ್ಟಿ ಮತ್ತು ಪುಷ್ಪರಾಜ ಆಳ್ವ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು।